ಕೋಟೆಕರ್ ಪಟ್ಟಣ ಪಂಚಾಯತ್ ನಿರೆಡ್ ಕೊಂಡಾನ ಮಿತ್ರನಗರ ಫ್ರೆಂಡ್ ಸರ್ಕಲ್ದ ಪ್ರಾಯೋಜಕತ್ವಡ್ ಕೊಂಡಾನಡು ನಿರ್ಮಾಣ ಮಲ್ದಿನ ಸಾರ್ವಜನಿಕ ಬಸ್ ತಂಗುದಾಣ ಐತಾರ ಉದಿಪನಾಡ್ ಬಿಜೆಪಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ರಿಬ್ಬನ್ ಕತ್ತೆರ್ದು ಬಸ್ ತಂಗುದಾನನು ಲೋಕಾರ್ಪಣೆ ಮಾಡ್ತಾರೆ. ಕೊಂಡಾನ ಮಿತ್ರನಗರ ಫ್ರೆಂಡ್ ಸರ್ಕಲ್ ದಕ್ಲು ಮಾತಾ ಸೇರೊಂದು ದಿಂಜ ಶ್ರಮ ವಹಿಸಿದು ಬಸ್ ತಂಗುದಾಣನ ನಿರ್ಮಾಣ ಮಾಡ್ತಿದ್ದಾರೆ. ಲಾಕ್ಡೌನ್ ಪೊರ್ತಡು ಆಹಾರ ಕಿಟ್ಲೆನ್ ಪಟ್ನ ಸಂದರ್ಭಡು ಮಾತಾ ವಾರ್ಡ್ದ ಪ್ರತಿ ಇಲ್ಲಾಗ್ಲ ಆಹಾರ ಕಿಟ್ಲೆನ್ ರಡ್ ಸತಿ ಕೊರ್ನ ವಾರ್ಡ್ ಪಂಡ ಅವು ಮಿತ್ರನಗರ ಪಂಡದು ಶ್ರೀ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಮೆಚ್ಚುಗೆದ ಪಾತ್ರ ಪಂಡೇರು. ಬಹಳ ಒಂದು ಸಾರ್ವಜನಿಕವಾಗಿ ಉಪಯೋಗಕ್ಕೆ ಬರತಕ್ಕಂಥ ಒಂದು ಶುಭ ಕಾರ್ಯದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿದ್ದೇವೆ. ಬಹಳ ಮುಖ್ಯವಾಗಿ ಮಿತ್ರ ನಗರ ಫ್ರೆಂಡ್ ಸರ್ಕಲ್ನವರು ಬಹಳಷ್ಟು ಸಮಾಜಮುಖಿಯಾಗಿ ಕೆಲಸವನ್ನು ಮಾಡಿದ್ದನ್ನು ನಾವೆಲ್ಲರೂ ಕೂಡ ಬಹಳ ಹತ್ತಿರದಿಂದ ಗಮನಿಸಿದವರು. ಕಳೆದ 30 ವರ್ಷಗಳಲ್ಲಿ ಬಹಳ ವ್ಯವಸ್ಥಿತವಾಗಿ ಬಹಳ ಸಂಘಟಿತವಾಗಿ ಎಲ್ಲರನ್ನ ಈ ಊರಿನ ಕಿರಿಯರನ್ನು ಸೇರಿಸಿಕೊಂಡು ಸಮಾಜದಲ್ಲಿ ಏನೆಲ್ಲ ಸಾಮಾಜಿಕ ಚಟುವಟಿಕೆಗಳನ್ನು ಮಾಡಬಹುದು ಎಲ್ಲವನ್ನು ಕೂಡ ಮಾಡಿ ತೋರಿಸಿದಂತಹ ಒಂದು ಕೀರ್ತಿ ನಮ್ಮ ಮಿತ್ರನಗರ ಫ್ರೆಂಡ್ ಸರ್ಕಲ್ಗೆ ಇದೆ. ನಾನು ಯಾವತ್ತೂ ಹೇಳಲಿಕ್ಕಿದೆ, ಯಾವುದೇ ಒಂದು ಸಂಘ, ಒಂದು ವ್ಯಕ್ತಿ ಅಥವಾ ಒಂದು ಸಂಘಟನೆ ಸಮಾಜಮುಖಿಯಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಾಗ ಸಮಾಜ ಆ ವ್ಯಕ್ತಿಯನ್ನು, ಆ ಸಂಘವನ್ನು ಅಥವಾ ಸಂಘಟನೆಯನ್ನು ಖಂಡಿತವಾಗಿಯೂ ಗೌರವಿಸ್ತದೆ. ಇವತ್ತು ಆ ನಿಟ್ಟಿನಲ್ಲಿ ಈ ಊರಿನ ಎಲ್ಲರೂ ಕೂಡ ಮಿತ್ರನಗರ ಫ್ರೆಂಡ್ ಸರ್ಕಲನ್ನು ಬಹಳಷ್ಟು ಗೌರವವನ್ನು ಕೊಡ್ತದೆ. ಎಲ್ಲರೂ ಕೂಡ ಈ ಒಂದು ಬಸ್ಸು ತಂಗುದಾಣದ ಕೆಲಸವನ್ನು ಎಲ್ಲರ ಸಹಕಾರವನ್ನು ತೆಗೆದುಕೊಂಡು ಬಹಳ ವ್ಯವಸ್ಥಿತವಾಗಿ ಸುಂದರವಾಗಿ ನಿರ್ಮಾಣವನ್ನು ಮಾಡಿದ್ದಾರೆ. ಇವತ್ತೆಲ್ಲರಿಗೂ ಕೂಡ ನಮಗೆ ಗೊತ್ತಿದೆ, ಬಹಳ ಸಂದಿಗ್ಧವಾದಂಥ ಪರಿಸ್ಥಿತಿಯಲ್ಲಿ ನಾವೆಲ್ಲರೂ ಇರುವಂಥದ್ದು. ಕೊರೋನಾ ಮಹಾಮಾರಿ ವಿಶ್ವದಾದ್ಯಂತ ವ್ಯಾಪಕವಾಗಿ ಹರಡುತ್ತಿರುವಂಥ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಈ ಒಂದು ಕೊರೋನಾಗೆ ಯಾವುದೇ ರೀತಿಯಲ್ಲಿ ಭಯಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಬಹಳ ಮುಖ್ಯವಾಗಿ ನಮ್ಮ ಆರೋಗ್ಯದ ರಕ್ಷಣೆ ನಮ್ಮ ಕೈಯಲ್ಲಿ. ನಮ್ಮ ದೇಹಾರೋಗ್ಯವನ್ನು ಕಾಪಾಡಿಕೊಂಡು ನಮ್ಮ ಸುತ್ತಲಿನ ಪರಿಸರವನ್ನು ಸ್ವಚ್ಛವಾಗಿಟ್ಟುಕೊಂಡು ನಾವು ಯಾವುದೇ ಒಂದು ಕಾರಣದಿಂದ ಇವತ್ತು ನಾಳೆಯಿಂದ ಎಲ್ಲವೂ ಕೂಡ ಲಾಕ್ಡೌನ್ ಆಗ್ತದೆ. ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಬಹಳ ಜಾಗರೂಕತೆಯಿಂದ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು, ಮಾಲ್ಗಳು, ಬೇರೆ ಬೇರೆ ನಮ್ಮ ಅಂಗಡಿಗಳು ತೆರೆದಿರುವಂಥ ಸಂದರ್ಭದಲ್ಲಿ ನಾವು ನಮ್ಮ ಮೈ ಮರೆಯದೆ ಬಹಳ ಜಾಗರೂಕತೆಯಿಂದ ವ್ಯವಹರಿಸಬೇಕಾಗಿದೆ. ಯಾವತ್ತೂ ಕೂಡ ಕೊರೋನಾ ಮಹಾಮಾರಿ ಸರ್ಕಾರ, ಅದು ಕೇಂದ್ರ ಸರ್ಕಾರ ಇರಬಹುದು ಅಥವಾ ರಾಜ್ಯ ಸರ್ಕಾರ ಇರಬಹುದು, ಬೇರೆ ಬೇರೆ ನೀತಿ ನಿಯಮಗಳನ್ನು ಪಾಲಿಸಿದೆ. ಆ ಎಲ್ಲ ನೀತಿ ನಿಯಮಗಳನ್ನು ನಾವು ಪಾಲಿಸಿದಾಗ ಖಂಡಿತವಾಗಿಯೂ ಈ ಕೊರೋನಾ ಮಹಾಮಾರಿಯ ನಿಯಂತ್ರಣ ಖಂಡಿತ ಸಾಧ್ಯ. ಅದರ ಮುಕ್ತಿಗಾಗಿ ನಾವು ಮಾಡಬೇಕಾದ್ದು ಪ್ರತಿ ದಿವಸ ನಾವು ನಂಬುವಂಥ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡಬೇಕು. ಆದಷ್ಟು ಬೇಗ ಈ ಒಂದು ಕಣ್ಣಿಗೆ ಕಾಣದಂಥ ವೈರಸ್ಸು ಕೊರೋನಾ ಆದಷ್ಟು ಬೇಗ ನಮ್ಮಿಂದ ಅದು ಹೋಗುವಂತೆ, ಅದರಿಂದ ಮುಕ್ತಿ ದೊರಕುವಂತೆ ದೇವರಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಬೇಕಾಗಿದೆ. ಇವತ್ತು ಶುಭ ಗಳಿಗೆಯಲ್ಲಿ ಈ ಒಂದು ಬಸ್ಸು ತಂಗುದಾಣದ ಉದ್ದೀಪನ ಆಗಿದೆ. ಸಾರ್ವಜನಿಕವಾಗಿ ಉಪಯೋಗಕ್ಕೆ ಲೋಕಾರ್ಪಣೆ ಆಗಿದೆ. ಮಿತ್ರನಗರ ಫ್ರೆಂಡ್ ಸರ್ಕಲ್ನವರು ಬಹಳಷ್ಟು ಎಲ್ಲ ಸೇರಿಕೊಂಡು ಬಹಳ ಶ್ರಮಪಟ್ಟು ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದ್ದಾರೆ.
ಮೊನ್ನೆ ತಾನೇ ಆ ಒಂದು ಆಹಾರ ಕಿಟ್ಗಳನ್ನು ಕೊಡುವಂಥ ಸಂದರ್ಭದಲ್ಲಿ ನಾನು ಯಾವತ್ತೂ ಹೇಳಲಿಕ್ಕೆ ಉಂಟು, ಕೊರೋನಾ ಈ ಮಹಾಮಾರಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ವಾರ್ಡಿನ ಪ್ರತಿ ಮನೆಗೂ ಕೂಡ ಆಹಾರ ಕಿಟ್ಗಳನ್ನು 2 ರೌಂಡು ಕೊಟ್ಟಂತಹ ಒಂದು ವಾರ್ಡ್ ಇದ್ದರೆ ಅದು ಮಿತ್ರನಗರ ಅಂತೇಳಿ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡ್ತೀನಿ. ಯಾಕೆಂತಂದರೆ ಎಲ್ಲ ಯುವಕರು ನಾನು ಬಹಳಷ್ಟು ಸಮೀಪದಿಂದ ಕಂಡ ಪ್ರತಿ ಸಾರಿ ಕೂಡ ಇವರ ಕಾರ್ಯಕ್ರಮಕ್ಕೆ ನಾನು ಭಾಗವಹಿಸ್ತೇನೆ. ಎಲ್ಲ ಯುವಕರಲ್ಲೂ ಕೂಡ ಒಂದು ರೀತಿಯಾದ ಸಾಮಾಜಿಕ ಕಳಕಳಿದೆ. ಯಾವಾಗ ನಮ್ಮಲ್ಲಿ ಸಾಮಾಜಿಕ ಇಚ್ಛಾಶಕ್ತಿ ನಮ್ಮಲ್ಲಿ ಇದೆ, ಖಂಡಿತವಾಗಿಯೂ ಆ ಭಾಗ ಎಲ್ಲ ರೀತಿಯಲ್ಲೂ ಕೂಡ ಅಭಿವೃದ್ಧಿಯನ್ನು ಹೊಂದುತ್ತದೆ ಎಂಬುದಕ್ಕೆ ಮಿತ್ರನಗರವೇ ಸಾಕ್ಷಿ ಅಂತ ಹೇಳುತ್ತಾ ಮಿತ್ರನಗರ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಿಮ್ಮಿಂದ ಇನ್ನಷ್ಟು ಸಮಾಜಮುಖಿ ಕೆಲಸ ಆಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ತುಡರ್ ಬೆಳಗಾಯಿನ ಬಿಜೆಪಿ ಜಿಲ್ಲಾ ಕಾರ್ಯದರ್ಶಿ ಶ್ರೀ ಸತೀಶ್ ಕುಂಪಲ ಕೊರೋನಾದ ಈ ಕಷ್ಟ ಕಾಲೊಡ್ಲ ಇಡೀ ಜಗತ್ತು ಅಡಿಮೇಲಾದಿತ್ತಿನ ಸಂದರ್ಭಡ್ಲ ಕೊಂಡಾನ ಮಿತ್ರನಗರ ಫ್ರೆಂಡ್ ಸರ್ಕಲ್ ಇಂಚಿತ್ತಿ ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಲ್ತಿನವು ಜಗತ್ತಿಗೆ ಮಾದರಿ ಪಣದು ಶ್ಲಾಘಿಸಾಯರು. ಇನ್ನಿ ನಿಜವಾದ ಕಷ್ಟದ ಕಾಲ ದವಂಡ ಕರಿನ 2-3 ತಿಂಗಳು ದಿಂಚ ನಮ್ಮ ಒವು ನಿರೀಕ್ಷೆ ಮಲ್ತಿತ್ತಾನ ಜಗತ್ತಿನ ಒವು ಆ ಒಂದು ನಿರೀಕ್ಷೆ ಮಲ್ತಿತ್ತಾನ ಐತ ವ್ಯತಿರಿಕ್ತವಾದ ಕೊರೋನಾ ಪನ್ಪನಂಚಿನ ಮಹಾಮಾರಿ ಇಡೀ ವಿಶ್ವಗೆ ಬತ್ತಂದು ಇಡೀ ವಿಶ್ವಡೆ ನಮ್ಮ ಒಂದು 2-3 ತಿಂಗಳಿಗೂ ದುಂಬು ಪೋಡಿದು ಬದುಕುನಂಚಿನ ವಾತಾವರಣ ನಮ್ಮ ಮಾತೆಲ್ಲ ಇತ್ತ. ಇನಿ ನಮ್ಮ ಪೋಡಿನ ಬದಲಿಗೆ ನಮ್ಮ ಧೈರ್ಯದ ದುಂಬು ಪೋಪುನಂಚಿನ ಕೆಲಸಲೇನು ಮಲ್ಪನಂಚಿನ ಅನಿವಾರ್ಯ ಪರಿಸ್ಥಿತಿಗೆ ಬೈದ ಇಂಚಿತ್ತಿನ ಕಷ್ಟ ಕಾಲಡ್ಲ ಇಡೀ ಜಗತ್ತೇ ಅಡಿಮೇಲಾದಿತ್ತನಂಚಿನ ಸಂದರ್ಭಡ್ಲ ಕೊಂಡಾನ ಮಿತ್ರನಗರದ ಈ ಒಂದು ಫ್ರೆಂಡ್ ಸರ್ಕಲ್ ಇಂಚಿತ್ತಿನ ಒಂದು ಬಸ್ ಸ್ಟ್ಯಾಂಡ್ ನಿರ್ಮಾಣ ಮಲ್ತದ ಪಂಡ ಅವು ಇಡೀ ಜಗತ್ತಿಗೆ ಒಂದು ಮಾದರಿಯಿಂದ ಯಾರು ನಂಬುವೆ ದಯಬಂಡ ಇಂಚಿತ್ತಿನ ಒಂದು ಎಡ್ಡೆ ಕೆಲಸ ಮಲ್ದೇರು ನಮ್ಮ ಈ ಭಾಗಡ್ ಒಂದು ದಿನ ಬೇಲೆ ಮಲ್ಪರೆ ಕೂಲಿದ ಕುಲ್ಲ ಸಮೇತ ದಿಕ್ಕಂದ ನಂಚಿನ ದಿನ ಕೈಟ್ ಕಾಸಿಜ್ಜಂದ ನಂಚಿನ ದಿನ ನಮ್ಮ ಮಾತೆಲ್ಲ ತಿನಿಯರೆ ಉಣ್ಣಿಯರೆಗೋಸ್ಕರನೇ ಒದ್ದಾಡ್ ನಂಚಿನ ದಿನ ಆ ಸಂದರ್ಭಡ್ಲ ಇಡೀ ಊರಿಗೂ ನಿರೇಲು ಕೊರಡು ಪನ್ಪನ ಕಾರಣಗೋಸ್ಕರ ಬಾರಿ ಎಡ್ಡ ರೀತಿಯ ಸುಸಜ್ಜಿತವಾಗಿ ನಂಚಿನ ಬಸ್ ತಂಗುದಾನ ನಿರ್ಮಾಣ ಮಲ್ದಾರೆ. ಇಡೀ ಊರ್ದ ಮಾತ ಜನಕ್ಲ ಪರವಾದ ನಿಕ್ಲೆಗೆ ಮಾತರೆಗ್ಲ ಕೊಂಡಾನ ಮಿತ್ರ ಮಂಡಳಿದ ಮಾತ ಪದಾಧಿಕಾರಿ ನಕ್ಲೆಗ್ಲ ನಾನು ಹೃತ್ಪೂರ್ವಕವಾದ ಅಭಿನಂದನೆಯನ್ನು ಈ ಸಂದರ್ಭ ಸಲ್ಲಿಸವೆ. ಕೊಂಡಾನ ಮಿತ್ರನಗರ ಬಾರಿ ವರ್ಷದಿಂಚ ಮಾತ ಸಮಾಜದ ಮಾತೆರೆಲ್ಲ ಒಟ್ಟಿಗೆ ದೆತ್ತೊಂದು ನಮ್ಮ ಮಾತ ಜನಗಳೆಲ್ಲ ಪ್ರೀತಿ ವಿಶ್ವಾಸನ ದೆತ್ತೊನ್ನ ಒಟ್ಟಿಗೆ ಮಾತ ಪಕ್ಷ ಜಾತಿ ಐನು ಪೂರ ಮೀರ್ದು ಒಂಜಿ ಸಂಘಟನೆ ಅದು ಮಾತೆಲ್ಲ ನಮ್ಮ ಮಾತ ಒಟ್ಟಿಗೆ ಅದು ಕೆಲಸ ಮಲ್ಪನಂಚಿನ ಪ್ರಯತ್ನ ನಮ್ಮ ಮಾತೆಲ್ಲ ಸೇರಿದು ಮಲ್ತದ. ಆ ಕಾರಣಕ್ಕೋಸ್ಕರ 25ನೇ ವರ್ಷ ಆನಾಗ ನಮ್ಮ ಒಂಜಿ ಬಡ ಕುಟುಂಬ ಒಂಜಿ ಇಲ್ಲು ಕಟ್ಟದು ಕೊರ್ಪನಂಚಿನ ಕೆಲಸ ಆದಿತ್ತಂದ್ರೆ ಆ ಸಂದರ್ಭಡ್ಲ ನಾನು ಈ ಜಿಲ್ಲಾ ಪಂಚಾಯತ್ ಮೆಂಬರ್ ಆದಿತ್ತು ಅಪ್ಪಗೆ ನಾನು ಬತ್ತಿತ್ತೇನೆ. ಇನಿ ಭಾರಿ ಸಂತೋಷ ಆಪಂಡು ಇನಿ 30ನೇ ವರ್ಷದ ಈ ಸಂದರ್ಭಡ್ ಬಸ್ ಸ್ಟ್ಯಾಂಡ್ ಮಲ್ಪನಂಚಿನ ಕೆಲಸ ಸಂಘಟನೆಯಲ್ಲೂ ಪೂರ ಸಮಾಜಮುಖಿಯಾದ ಕೆಲಸ ಮಲ್ಪಡು ಮಸ್ತ್ ಸಂಘಟನೆಯಲ್ಲೂ ಪ್ರಾರಂಭ ಆಪಂಡು ಸಂಘಟನೆದ ಮಧ್ಯಡು ವಿಘಟನೆ ಆಪಂಡು ಐತ ಕಾರಣಕ್ಕೋಸ್ಕರ ಸಮಾಜದ ಸ್ವಾಸ್ಥ್ಯ ಹಾಲಾಪುಂಡು ಶಾಂತಿ ಭಂಗ ಆಪುಂಡು ಆಂಡ ಕೊಂಡಾನ ಮಿತ್ರನಗರದ ಈ ಮಿತ್ರ ಮಂಡಳಿ ಸಮಾಜಮುಖಿಯಾದ ಕೆಲಸ ಮಂತೊಂದು ಪನ್ಪನೆ ಕಾರಣ ಈ 2 ಸಂಗತಿಗಳು ಭಾರಿ ಪ್ರಾಮುಖ್ಯವಾಯಿನಂಚಿನ ಕಾರಣ. ಇನ್ನು ಬಸ್ ಸ್ಟ್ಯಾಂಡ್ ಪಕ್ಕ ಇಲ್ಲಿ ಕಟ್ಟೋದು ಕೊರ್ಪನ ಒಟ್ಟಿಗೆ ಈ ಕರಿನ 2-3 ತಿಂಗಳು ಕೊರೋನಾದ ಕಾರಣಕ್ಕೋಸ್ಕರ ಏರೇರು ಕಷ್ಟದಲ್ಲೇರ ಅಕ್ಲೆ ಮಾತೆರೆಗ್ಲ ಕಿಟ್ಟು ವಿತರಣೆ ದಿನನಿತ್ಯ ತಿಂಪುನ ವಸ್ತ ಅರಿಯಾದುಪ್ಪು ಸಾಮಾನಾದ ಕೆಲಸನೆಲ್ಲ ನಮ್ಮ ಕೊಂಡಾನ ಮಿತ್ರನಗರದ ಮುಖಾಂತರ ಫ್ರೆಂಡ್ ಸರ್ಕಲ್ದ ಮುಖಾಂತರ ನಿಖಿಲ್ ಮಾತೆಲ್ಲ ಮಲ್ತಾರೆ. ಇನ್ನು ಕಾಂಡ ನಡುಕುಮೆರಡು 10-35 ಹಿಲ್ಲಾಗಿ ಈ ಒಂಜಿ ಫ್ರೆಂಡ್ ಸರ್ಕಲ್ದ ಈ ಒಂಜಿ ನಿಖಿಲ್ನ ಮಾತೆರ್ನೆಲ್ಲ ಸಾಕಾರಡು ಅಲ್ಪ 10-35 ಇಲ್ಲಾಗಿ ಕಿಟ್ಟು ಕೊರ್ಪುನಂಚಿನ ಕೆಲಸಲೇನು ಇನ್ನು ಕಾಂಡ ಬಲ್ಪು ನಮ್ಮ ಪ್ರವೀಣ್ ಬಕ್ಕ ರಂಜಿತ್ ಮುಕ್ಲ ಪೂರ ನೇತೃತ್ವಡು ಮಲ್ತೇವೆ. ಆಮೇಲೆ ಸಮಾಜದ ಕೆಲಸ ಮಲ್ತನ ಮಾತ್ರ ನಮ್ಮ ಸಮಾಜ ಎಲ್ಲ ನಮ್ಮನ್ನು ಎಡ್ಡೆ ರೀತಿಯಲ್ಲಿ ಸ್ವೀಕಾರ ಮಲ್ಕೊಂಡು ಇನ್ನು ಸಮಾಜದ ಎಡ್ಡೆ ಕೆಲಸ ಮಲ್ತನ ಕಾರಣಕ್ಕೋಸ್ಕರ ಮಸ್ತ್ ಜನ ನಮ್ಮ ಮುಲ್ಪ ಸೇರ್ದ ಇನ್ನು ಮಾತೆರ್ಲ ಇಲ್ಲಿ ಪಿದ್ದಾಡಂದ ನಂಚಿನ ಪರಿಸ್ಥಿತಿ ನಮ್ಮ ಮಾತೆರ್ಲಿಲ್ಲ ಅಂಡ ಇನ್ನು ಧೈರ್ಯಡು ಮಾತೆ ಈ ಕಾರ್ಯಕ್ರಮದ ಮಾತೆಲ್ಲ ಭಾಗವಹಿಸಿದ ನಮ್ಮ ದುಂಬು ಪನೊಂದಿತ್ತ ಏರಲ್ಲ ತಪ್ಪು ಮಲ್ತನ ಆಯ್ ಮೋನೆ ಮುಚ್ಚಿದು ಆಯಂಜಿನ ಮೋನೆ ತಗ್ಗ ಒಂದು ಫೋನ್ಲೇನು ಇನ್ನು ಮಾತೆರ್ನ ಪರಿಸ್ಥಿತಿ ಲೆಂಚಿನಾದ್ರೆ ಮೋನೆ ಕುಂಟು ಕಟ್ಟಿ ತಿರುಗಿನ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ನಮ್ಮ ಆ ನಮೂನೆದ ಪರಿಸ್ಥಿತಿಗೆ ಎತ್ತದ ಆಂಡಲ ನೇಡ್ದು ದುಂಬು ಪೋಡು ನಮ್ಮ ಸರ್ಕಾರಲು ಬಕ್ಕ ಸಾರ್ವಜನಿಕ ಸಂಘ ಸಂಸ್ಥೆಗಳು ಪೂರೆಲ್ಲ ಬೋಡಿತನಾದ ಸಹಕಾರ ಮಲ್ಪನಂಚಿನ ಪ್ರಾಮಾಣಿಕ ಪ್ರಯತ್ನ ಮಾತೆಲ್ಲ ಮಲ್ದೇರು ನಮ್ಮ ಐಕ್ ದೃತಿ ಕೆಡಂದೆ
ನನ್ನ ದುಂಬು ಪೋಪನಂಚಿನ ಕೆಲಸ ಮಲ್ಪಡು ದುಂಬು ಪೋನಾಗ ನಮ್ಮ ಇಂಚ ಬೋರ್ಡ್ ಬಂದ ನನಗೆ ಮಾತೆರೆಲ್ಲ ಗೊತ್ತಿತ್ತು ನನಗೆ ನಮ್ಮ ಮಾತೆರೆಗಳ ಪನೋಡಾಯಿನ ಒಂಜಿ ಮೋನೆಗೆ ಮಾಸ್ಕ್ ಪಾಡೋಡು ಬೊಕ್ಕೊಂಜಿ ಡಾಕ್ಟರ್ ಬಂದ್ಲಕ್ಕನೆ ಪೋಯಿನಲ್ಲಿ ಅಲ್ಪ ಮಲ್ಪ ಕೋದು ಬತ್ಬೆಟ್ಟಿಗೆ ಕೈಕಾರನ ಸೋಕುಡು ಸಾಬುಂಡು ದೆಕ್ಕೋಡು ಅದನ್ನು ನಾನು ಸ್ಯಾನಿಟೈಸರ್ ಪನ್ಪುನ ಮಾತೆರೆಗಳ ಪಾಡ ಸಾಧ್ಯ ಅಂಡ ಸೋಪು ಮಾತೆರೆಗಳ ಕೈಕಾರ ದೆಕ್ಕೋಡು ಪಕ್ಕ ಉಂತುನಾಗ ಒಂದಂತ ದೂರ ಒಂತೋಡು ಏರೆಲ್ಲ ಮುಟ್ಟಂದೆಪ್ಪು ನಂಚಿನ ಪ್ರಯತ್ನ ಮಲ್ಪುನ ಭಾರಿ ಅಡ್ಡೆ ನನೊಂದಿದಾದ ಬಂಡ ಆ ಕೊರೋನಾ ಪನ್ಪುನ ಮಹಾಮಾರಿಗೆ ಪೋಡಿನ ಅವಶ್ಯಕತೆನೇ ಹೆಚ್ಚಿ ನಮ್ಮ ಮಲ್ಲ ಸಂಗತಿ ಇದಲ್ಲ ಇಡೀ ಜಗತ್ತಿದೆ ಅತ್ಯಂತ ಕಡಿಮೆ ಸಂಖ್ಯೆಡೆ ಒಲಲ್ಲ ತೀರ್ಬೋದಿತ್ತು ನಮ್ಮ ಭಾರತಡೆ ಈತ್ತು ಮಲ್ಲ ಒಂಜಿ 130 ಕೋಟಿ ಜನಸಂಖ್ಯೆ ಪುನಂಚಿನ ರಾಷ್ಟ್ರಡ್ ಅಡಿಮೇಲೆ ಆಡಿತ್ತು ನಾಡ ನಮ್ಮ ಸರ್ಕಾರದ ನಂಚಿನ ದಿಟ್ಟ ನಿರ್ಧಾರ ಬೊಕ್ಕ ಜನಸಾಮಾನ್ಯರನ್ನ ಜನಕ್ಕನ ಸಹಕಾರದ ಹತ್ರ ಅಂಚಿನ ವ್ಯವಸ್ಥೆ ಆತಿಜಿ ನಮ್ಮ ದುಂಬಗ್ಲ ನೇರ್ದು ತುಂಬು ಹೋದ ಬದುಕುನೇಕ ನಮ್ಮ ಮಾತೆಲ್ಲ ಪ್ರಯತ್ನ ಮಲ್ಪುಗ ಈ ಸಂದರ್ಭಡ್ ಈ ಒಂಜಿ ಬಸ್ ಸ್ಟ್ಯಾಂಡ್ ಉದ್ಘಾಟನೆ ಆಪನಂಚಿನ ಸಂದರ್ಭ ನಿಕ್ಲು ಸಹಕಾರ ಕೊರ್ನ ಅನೇಕ ಬಸ್ ಸ್ಟ್ಯಾಂಡ್ ಮಲ್ಪೋಡು ನಾಂಡ ರವೆನ್ನ ನಂಚಿನ ನಿಕ್ಲು ಮಾತೆಲ್ಲ ಮಸ್ತ್ ಜನ ಸಹಕಾರ ಮಲ್ಪಂದೆ ಬಸ್ ಸ್ಟ್ಯಾಂಡ್ ಆಪುಜಿ ನೇಕ ಮಸ್ತ್ ಜನ ಸಹಕಾರ ಮಲ್ತುದಿಪ್ಪೇರು ನಿಕ್ಲ ಸಹಕಾರಗಳ ಅಭಿನಂದನೆ ಸಲ್ಲಿಸಾದೆ ಒಂಜಿ ಎಡ್ಡೆ ಸುಸಜ್ಜಿತವಾಯಿನ ಬಸ್ ಸ್ಟ್ಯಾಂಡ್ ಮೂಲು ನಿರ್ಮಾಣ ಮಂತದಿರು ಎಡ್ಡೆ ಅವಾರ್ಡ್ ಪಂಡದು ಕೋಟೆಕಾರ್ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರು ಶ್ರೀಮತಿ ಭಾರತಿ ರಾಘವ್ ಗಟ್ಟಿ ಹಾರೈಸಿರು. ಎಲ್ರಿಗೂ ಶುಭವಾಗಲಿ. ಕೋವಿಡ್-19 ಬಂದ ಮೇಲೆ ಪ್ರೋಗ್ರಾಮ್ ಎಲ್ಲ ಅಲ್ಲೆಲ್ಲೇ ನಿಂತು ಹೋಗಿದೆ. ಹಾಗಾಗಿ ಈಗ ಯಾವುದೇ ಪ್ರೋಗ್ರಾಮ್ ಆಗಲಿ ಮಾಡುವ ರೀತಿ ಇಲ್ಲ. ಮಾಡಿದರೂ ಜನಸಂಖ್ಯೆ ಕಡಿಮೆ ರೀತಿಯಲ್ಲಿ ಮಾಡಬೇಕಾಗ್ತದೆ. ಡಿಸ್ಟೆನ್ಸ್ ತುಂಬ ಮುಖ್ಯವಾಗಿರುತ್ತೆ. ಹಾಗೆ ಮಾಸ್ಕ್ ಪ್ರತಿಯೊಬ್ಬರಿಗೂ ಈಗ ಕೋವಿಡ್-19 ಒಂದು ಭಯ ಅನ್ನೋದು ಪ್ರತಿಯೊಬ್ಬರ ಇದರಲ್ಲಿದೆ. ಯಾಕಂದರೆ ಅದು ಒಂಥರ ಮಾರಕ, ಅದು ನಮ್ಮ ದೇಶ ಬಿಟ್ಟು ಹೋಗಲಿ ಅನ್ನುವ ಕಾರಣಕ್ಕೆ ನಾವೆಲ್ಲರೂ ಸಪೋರ್ಟ್ ಮಾಡಬೇಕು. ಅದೇ ರೀತಿ ಇಲ್ಲಿ ಸೇರಿರುವಂಥ ಎಲ್ರಿಗೂ ಶುಭವಾಗಲಿ. ಬಸ್ ಈ ಒಂದು ಮಿತ್ರನಗರದಲ್ಲಿ ಪ್ರಸನ್ನ ವಾರ್ಡ್ ಎಲ್ಲರೂ ಫ್ರೆಂಡ್ಸ್ಗಳಾಗಿ ಸೇರಿ ಎಲ್ಲರೂ ಒಂದು ಬಸ್ ಸ್ಟ್ಯಾಂಡ್ ಮಾಡಿದ್ದೀರಾ, 10 ಜನಕ್ಕೆ ಉಪಕಾರ ಆಗಲಿ ಅನ್ನೋದು ಒಳ್ಳೆಯ ಮಾತು. ಶುಭವಾಗಲಿ ಎಲ್ರಿಗೂ. ಕೋಟೆಕಾರ್ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರು ಶ್ರೀ ಉದಯಕುಮಾರ್ ಶೆಟ್ಟಿ ಸೋಲೆಂಜೀರ್, ಸದಸ್ಯರು ಶ್ರೀ ಪ್ರಶಾಂತ್ ಕಂಬ್ಳಕೋಡಿ, ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಯುವ ಮೋರ್ಚಾದ ಅಧ್ಯಕ್ಷರು ಶ್ರೀ ಸಚಿನ್ ಮೋರೆ, ಶಾರದಾ ಆಯುರ್ವೇದ ಆಸ್ಪತ್ರೆದ ಡಾಕ್ಟರ್ ನಿಖಿಲ್, ಕೊಂಡಾನ ಮಿತ್ರನಗರ ಫ್ರೆಂಡ್ ಸರ್ಕಲ್ದ ಅಧ್ಯಕ್ಷರು ಶ್ರೀ ರಂಜಿತ್ ಕೊಂಡಾಣ, ಮಹಿಳಾ ವಿಭಾಗದ ಅಧ್ಯಕ್ಷರು ಯೋಗಿನಿ, ಮಾಡೂರು ಸಾಯಿ ಮಂದಿರದ ಅಧ್ಯಕ್ಷರು ಶ್ರೀ ನವೀನ್ ಕಂಬ್ಳಕೋಡಿ, ಕುಡ್ಲ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಶ್ರೀ ಪ್ರವೀಣ್ ಮಿತ್ರನಗರ ಫ್ರೆಂಡ್ ಸರ್ಕಲ್ದ ಸದಸ್ಯರು ಶ್ರೀನಿವಾಸ್, ಪ್ರವೀಣ್ ಕಂಬ್ಳಕೋಡಿ, ನವೀನ್ ಮೇಸ್ತ್ರಿ, ನಾಗೇಶ್ ಪೂಜಾರಿ, ಉದಯ ಕೊಂಡಾಣ, ಪ್ರಸಾದ್ ಮಿತ್ರನಗರ, ಜನಾರ್ದನ್ ಸುವರ್ಣ ಬೊಕ್ಕ ಮಾತಾ ಸದಸ್ಯರು, ಮಹಿಳಾ ಮಂಡಳಿ ಸದಸ್ಯರು ಪಾಲ್ಪಡೆದಿದ್ದರು. ಶ್ರೀ ಲೋಕಯ್ಯ ಪನ್ನೀರ್ ಪ್ರಾಸ್ತಾವಿಕವಾದ ಪಾತಿರೇರು. ಕೊಂಡಾನ ಮಿತ್ರನಗರ ಫ್ರೆಂಡ್ ಸರ್ಕಲ್ ಇದರ ಈ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಬಂದಂತಹ ಸತೀಶ್ ಕುಂಪಲ ಅವರೇ ಹಾಗೂ ನಮ್ಮೆಲ್ಲರ ಆತ್ಮೀಯರು ಆದಂತಹ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಇವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಸ್ವಾಗತಿಸ್ತಾ, ನಾವು ಈ ಹಾಗೆ ಬಂದಂಥ ಎಲ್ಲ ನಾವು ವಿಶೇಷವಾಗಿ ವಿಶೇಷ ಆಹ್ವಾನಿತರನ್ನು ಕೂಡ ಸ್ವಾಗತಿಸುತ್ತಾ ಹಾಗೂ ನಿಮ್ಮನ್ನೆಲ್ಲರನ್ನು ಸ್ವಾಗತಿಸ್ತಾ, ನಾವು ಈ ಒಂದು ತಂಗುದಾನ ಮಾಡಬೇಕಂತ ನಾವೊಂದು ನಿರ್ಮಾಣ ಮಾಡಿ ಇವತ್ತು ನಾವು ಲೋಕಾರ್ಪಣೆ ಮಾಡಲಿಕ್ಕಿದ್ದೇವೆ. ಈಗ ಬಂದಂಥ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಈ ಸಂಘವು ವಿವಿಧ ರೀತಿಯ ಚಟುವಟಿಕೆಗಳನ್ನು ಮಾಡ್ತಾಯಿದೆ. ಹಾಗೆ ಇವತ್ತು ಈ ತಂಗುದಾನ ಇಲ್ಲದ ಟೈಮಲ್ಲಿ ಸಮಯದಲ್ಲಿ ನಾವು ತಂಗುದಾನವನ್ನು ನಿರ್ಮಾಣ ಮಾಡಿ ಈ ಲೋಕಾರ್ಪಣೆ ಮಾಡುವಂಥ ಈ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರನ್ನು ಸ್ವಾಗತಿಸ್ತಾ ಶ್ರೀ ಆಶಿಕ್ ಮಾಡೂರು ಸಭೆಸ್ತಾರಿಕೆ ಮಂತೇರು. ಕೊಂಡಾಡ ಮಿತ್ರನಗರ ಫ್ರೆಂಡ್ಸ್ ಇದರ ವತಿಯಿಂದ ಇವತ್ತು ಸಾರ್ವಜನಿಕರ ಉಪಯೋಗಕ್ಕೆ ಆಗುವಂತಹ ಒಂದು ಬಸು ತಂಗುದಾಣದ ಲೋಕಾರ್ಪಣೆಯ ಕಾರ್ಯಕ್ರಮಕ್ಕೆ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನಮ್ಮ ಜೊತೆ ವಿಶೇಷ ಅತಿಥಿಗಳಿದ್ದಾರೆ. ಅದೇ ರೀತಿ ಎಲ್ಲರೂ ಸೇರಿದ್ದೀರಿ. ತಮ್ಮೆಲ್ಲರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.